ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ಸಮಿತಿಗಳಲ್ಲಿ ಬಿಜೆಪಿ ಸದಸ್ಯರಿಗೆ ಮಣೆ ಹಾಕಲಾಗಿದೆ ಅಂತ ಆರೋಪಿಸಿರುವ ಮಾಜಿ ಶಾಸಕ ಜೆಆರ್ ಲೋಬೋ ತಕ್ಷಣ ಈ ಸಮಿತಿ ಸದಸ್ಯರ ಪಟ್ಟಿಯನ್ನು ಬದಲಾಯಿಸಬೇಕು, ಇಲ್ಲದೇ ಇದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು 60 ವಾರ್ಡ್ಗಳ ಸಮಿತಿಗೆ ಸುಮಾರು 1278 ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಪೈಕಿ 600 ಮಂದಿಯ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಆದರೆ ಆಯ್ಕೆ ಮಾಡಲಾದ ಸದಸ್ಯರ ಪೈಕಿ 90% ಮಂದಿ ಬಿಜೆಪಿ ಸದಸ್ಯರಾಗಿದ್ದಾರೆ. ಇದು ನಿಯಮಗಳಿಗೆ ವಿರುದ್ಧವಾಗಿದ್ದು ತಕ್ಷಣ ಈ ಪಟ್ಟಿಯನ್ನು ರದ್ದುಪಡಿಸಬೇಕು, ರಾಜಕೀಯೇತರ ವ್ಯಕ್ತಿಗಳನ್ನು ಒಳಗೊಂಡ ವಾರ್ಡ್ ಸಮಿತಿಯನ್ನು ರಚಿಸಬೇಕು ಅಂತ ಒತ್ತಾಯ ಮಾಡಿದ್ರು. ವಾರ್ಡ್ ಸಮಿತಿಯ ಸದಸ್ಯರುಗಳು ಮನಪಾ ಆಯುಕ್ತರು ಅರ್ಜಿ ಆಹ್ವಾನಿಸಿದ್ರು, ಬಳಿಕ ಆಕ್ಷೇಪಣೆಗಳಿಗೂ ಅವಕಾಶ ಕಲ್ಪಿಸಿದ್ರು. ಆದರೆ ಅಂತಿಮ ಆಯ್ಕೆಯ ಸಂದರ್ಭ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿಯ ಮಾತಿಗೆ ಮನಪಾ ಆಯುಕ್ತರು ಮಣಿದಿದ್ದಾರೆ. ಆ ಮೂಲಕ ಮಂಗಳೂರು ನಗರ ಪಾಲಿಕೆ ಆಯುಕ್ತರು ಅನ್ಯಾಯಸಗಿದ್ದಾರೆ. ತಿರಸ್ಕೃತಗೊಂಡವರಿಗೆ ಯಾವ ಕಾರಣಕ್ಕಾಗಿ ತಿರಸ್ಕರಿಸಲಾಗಿದೆ ಎಂಬುದರ ಬಗ್ಗೆಯೂ ಆಯುಕ್ತರು ಸಮಜಾಯಿಷಿ ನೀಡಿದ್ದಾರೆ ಅಂತ ಜೆಆರ್ ಲೋಬೋ ಆಪಾದನೆ ಮಾಡಿದರು. ತಾವೇ ಮಾಡಿರುವಂತಹ ಈ ಕಾನೂನಿನಲ್ಲಿ ಯಾವುದೇ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇರಬಾರದು ಅಂತ ಹೇಳಿದಾಗ ಸುಮಾರು 90ಕ್ಕಿಂತ ಮೇಲ್ಪಟ್ಟು ಬಿಜೆಪಿ ಪಕ್ಷದ ಸದಸ್ಯರು ಅಥವಾ ಬಿಜೆಪಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ವ್ಯಕ್ತಿಗಳು ಮಹಾನಗರ ಪಾಲಿಕೆಯ ವಾರ್ಡ್ ಸಮಿತಿಯ ಸದಸ್ಯರ ಪಟ್ಟಿಗೆ ಹೇಗೆ ಸೇರಿದರು? ಇದು ಕಾನೂನಿನ ಉಲ್ಲಂಘನೆ ಅಲ್ಲವೇ? ಇದು ಕಾನೂನಿನ ಆಶಯವಾಗಿದೆ. ನಮಗೆ ವಾರ್ಡ್ ಸಮಿತಿಗಳ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ಇದು ಕಾರ್ಯಕ್ರಮ ಅಲ್ಲ. ನಮ್ದು ಇದು ಜನಸಾಮಾನ್ಯರು, ನಗರದ ಒಳಿತನ್ನು ಬಯಸುವವರು, ಯಾವುದೇ ಪಕ್ಷಕ್ಕೆ ಒಲವು ಇಲ್ಲದವರು, ಅವರು ತಮ್ಮ ನಿಸ್ವಾರ್ಥ ಸೇವೆಯನ್ನು ಕೊಡಲಿಕ್ಕೆ ಕಾನೂನಿನಲ್ಲಿ ಕೊಟ್ಟಿರುವಂತ ಒಂದು ಅವಕಾಶ ಇದು. ಅದನ್ನು ತಾವು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ದುರುಪಯೋಗಗೊಳಿಸ್ತಾ ಇದ್ದೀರಿ. ನಾನು ಕಾರ್ಪೊರೇಷನ್ ಕಮಿಷನರ್ಗೂ ನಾನು ಪ್ರಶ್ನೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ತಾವೇನು ಬಿಜೆಪಿ ಪಕ್ಷದ ಅಡಿಯಾಳಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಸ್ವತಂತ್ರವಾಗಿ ಒಬ್ಬ ಅಧಿಕಾರಿಯಾಗಿ IAS ಅಧಿಕಾರಿಯಾಗಿ ತಾವು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಈ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಯಾವ ಪಕ್ಷದ ಅಡಿಯಾಳು ಅಲ್ಲ. ತಾವು ಸ್ವತಂತ್ರ ಬ್ಯೂರೋಕ್ರಸಿಯ ಒಂದು ಸ್ಟೀಲ್ ಫ್ರೇಮ್ ಇದ್ದು ಬ್ಯೂರೋಕ್ರಸಿ. ಆ ಬ್ಯೂರೋಕ್ರಸಿ ತಾವು ಸಕ್ರಿಯ ಸದಸ್ಯರು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನ ಸದಸ್ಯರು. ತಮಗೆ ಯಾರು ಆಕ್ಷೇಪಣೆ ಹಾಕ್ಬೇಕಂತಿಲ್ಲ. ಅದಕ್ಕೆ ತಮ್ಮ ಸಿಬ್ಬಂದಿಯ ಮುಖಾಂತರ ಈ ಸದಸ್ಯರು ಯಾವ ಪಕ್ಷದವರು, ಅವರ ಹಿನ್ನೆಲೆ ಏನಂತ ಕಂಡು ಹಿಡಿದು ಅವರನ್ನು ಯಾರನ್ನು ಕೂಡ ಇದರಲ್ಲಿ ಸೇರಿಸಬಾರದಿತ್ತು. ತಾವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರಿ. ಕಾರ್ಪೊರೇಷನ್ ಕಮಿಷನರ್ ಆಗಿ ತಾವು ಬಿಜೆಪಿ ಪಕ್ಷ ಕೈಗೊಂಬೆ ಆಗಿದ್ದೀರಿ.